ಸೊ ಎಲ್ಲರಿಗೂ ಸಹ ನಮಸ್ಕಾರ. ನಾನು ಶೇಖರ್ ಆರ್ ಅಂತೇಳಿ ಶ್ರೀ ಉಮಾ ಪ್ರಗತಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಸಹಾಯಕ ಪ್ರಾಧ್ಯಾಪಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ ಅರ್ಥಶಾಸ್ತ್ರದ ವಿಷಯದಲ್ಲಿ. ಈ ವರ್ಧನ್ ಅಕಾಡೆಮಿ ಕರ್ನಾಟಕ ಸೊ ಇವರ ವತಿಯಿಂದ ಈ ಕರ್ನಾಟಕ ಎಕಾನಮಿಗೆ ಸಂಬಂಧಪಟ್ಟಂತೆ, ಕರ್ನಾಟಕದ ಆರ್ಥಿಕತೆಗೆ ಸಂಬಂಧಪಟ್ಟಂತೆ ಫಸ್ಟ್ನೇ ಚಾಪ್ಟರಲ್ಲಿ ಯಾವ್ಯಾವೆಲ್ಲನೂ ಸಹ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಆಗಿದೆ, ಆ ಕ್ವಶನ್ಸ್ಗೆ ತಕ್ಕಂತೆ ಎಷ್ಟೆಷ್ಟೆಲ್ಲನೂ ಸಹ ಆನ್ಸರ್ ಬರೀಬೇಕು. 2 ಮಾರ್ಕ್ಸ್ಗೆ ಎಷ್ಟು ಬರೀಬೇಕು, 1 ಮಾರ್ಕ್ಸಿಗೆ ಎಷ್ಟು ಬರೀಬೇಕು, 5 ಮಾರ್ಕ್ಸಿಗೆ ಎಷ್ಟು ಬರೀಬೇಕಾಗುತ್ತೆ, ಮತ್ತು 10 ಮಾರ್ಕ್ಸಿಗೆ ಎಷ್ಟನ್ನು ಬರೀಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾನು ಬೇಸಿಕ್ ಎಕನಾಮಿಕ್ಸ್ 2 ಅಲ್ಲಿ ನಾನು ಇನ್ಫಾರ್ಮೇಷನ್ಸನ್ನು ಕೊಟ್ಟಿದ್ದೀನಿ. ಅದೇ ರೀತಿ ಈ ಕರ್ನಾಟಕದ ಆರ್ಥಿಕತೆಯಲ್ಲೂ ಸಹ ಅದೇ ರೀತಿಯಾದಂಥ ಮಾಹಿತಿಗಳು ಚಾಪ್ಟರ್ ವೈಸ್ ಏನಾಗುತ್ತೆ ಬರುವಂಥದ್ದು ಇರುತ್ತೆ. ಸೊ ವಿದ್ಯಾರ್ಥಿಗಳು ಇದ್ರ ಬಗ್ಗೆ ಹೆಚ್ಚಿನದಾಗಿರುವಂಥ ಮಾಹಿತಿಗಳನ್ನ ಈ ವಿಡಿಯೋಸ್ಗಳ ಮೂಲಕ ನೀವು ಪಡ್ಕೊಬೋದಾಗಿರುತ್ತೆ. ಇಲ್ಲಿ ಬಹಳಷ್ಟು ಈ ಕ್ವಶನ್ಸ್ಗಳು ಅತಿ ಸಂಭವನೀಯ ಕ್ವಶನ್ಸ್ಗಳು ಅಂತ ಹೇಳ್ಬಿಟ್ಟು ನಾವಿಲ್ಲಿ ಭಾವಿಸಲಾಗುತ್ತೆ. ಸೊ ವಿದ್ಯಾರ್ಥಿಗಳು ಇದನ್ನ ಗಮನಿಸಿ ಅರ್ಥ ಮಾಡ್ಕೊಳ್ಳಿ ಕ್ವಶನ್ಸ್ಗಳನ್ನೆಲ್ಲನೂ ಸಹ, ಮತ್ತೆ ಇವನ್ನ ಓದಿ ಹೆಚ್ಚಿನದಾಗಿ ಅಂಕಗಳನ್ನ ಪರೀಕ್ಷೆಯಲ್ಲಿ ಪಡೀಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಈ ಯೂಟ್ಯೂಬ್ ಕ್ಲಾಸಸ್ಗಳ ಮೂಲಕ ನಾನು ಎಲ್ಲ ಚಾಪ್ಟರ್ಗಳಿಗೂ ಸಹ ನಾನು ನೋಟ್ಸ್ ಅನ್ನು ಕೊಡುವಂತ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಇದರ ಒಂದು ಸದುಪಯೋಗವನ್ನು ವಿದ್ಯಾರ್ಥಿಗಳು ಮಾಡ್ಕೊಬೇಕು. ವಿದ್ಯಾರ್ಥಿಗಳು ನಿಮ್ಮ ಸ್ನೇಹಿತರು ಯಾರಿದ್ದಾರೆ ಅರ್ಥಶಾಸ್ತ್ರವನ್ನ ತೆಗೆದುಕೊಂಡಿದ್ದಾರೆ BA ಯಲ್ಲಿ, ಆ ವಿದ್ಯಾರ್ಥಿಗಳು ನೋಡಿ ಸಬ್ಜೆಕ್ಟ್ ಅನ್ನು ಅರ್ಥ ಮಾಡ್ಕೊಳ್ಳಿ, ಮತ್ತೆ ನಿಮ್ಮ ಸ್ನೇಹಿತರಿಗೂ ಸಹ ತಿಳಿಸುವಂತ ಒಂದು ಕೆಲಸವನ್ನ ಮಾಡಿ ಅವರಿಗೆ ಫಾರ್ವರ್ಡ್ ಮಾಡಿ, ಅವರು ಸಹ ಹೆಚ್ಚಿನದಾಗಿರುವಂತಹ ಅಂಕಗಳನ್ನ ಪಡೀಲಿ ಅನ್ನೋ ಒಂದು ನಮ್ಮೆಲ್ಲರ ಒಂದು ಆಶಯವಾಗಿರುತ್ತೆ. ಮತ್ತೆ ಇದಕ್ಕೆ ಬೇಕಾದಂತ ಈಗಾಗಲೇ ನಾನು ಬೇಸಿಕ್ ಎಕನಾಮಿಕ್ಸ್ ನಾನು ಟೀಚ್ ಮಾಡ್ಬೇಕಾದ್ರೆ ನಿಮ್ಗೆ ಕೊನೆಯಲ್ಲಿ ಹೇಳಿದ್ದೆ. ಸೊ ನಿಮ್ಗೆ ಏನಾದ್ರು ನೋಟ್ಸ್ ಬೇಕು ಅಂತಂದ್ರೆ ಯೂಟ್ಯೂಬ್ ಅಲ್ಲಿ ಅದನ್ನ ಡೌನ್ಲೋಡ್ ಮಾಡ್ಕೊಳಕ್ಕೂ ಸಹ ಅವಕಾಶ ಇರುತ್ತೆ. ಅಲ್ಲಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. ಒಂದ್ ವೇಳೆ ನಿಮ್ಗೆ ಇದ್ರ ಬಗ್ಗೆ ಗೊತ್ತಾಗಿಲ್ಲ ಹೇಗೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಸಮಸ್ಯೆ ಇತ್ತು ಅಂದ್ರೆ ವಿದ್ಯಾರ್ಥಿಗಳು, ನಾನು ಈಗಾಗಲೇ ನಿಮ್ಗೆ ಈ ಒಂದು ವಿಡಿಯೋಸ್ ಅಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಬರ್ತಾ ಇದೆ, ನೀವು ಡೈರೆಕ್ಟ್ ಆಗಿ ನನಗೆ ಕಾಲ್ ಮಾಡಿ ಆ ನೋಟ್ಸ್ ಅನ್ನ ಪಡ್ಕೊಬೋದಾಗಿರುತ್ತೆ. ಸೊ ನಮ್ಮ ಉದ್ದೇಶ ಏನಂದ್ರೆ ಎಲ್ಲ ವಿದ್ಯಾರ್ಥಿಗಳು ಸಹ ನಮ್ಮ ಅರ್ಥಶಾಸ್ತ್ರದ ವಿದ್ಯಾರ್ಥಿಗಳೇ ಆಗಿದ್ದಾರೆ. ಆ ಅರ್ಥಶಾಸ್ತ್ರದ ವಿದ್ಯಾರ್ಥಿಗಳೆಲ್ಲರೂ ಸಹ ನಮ್ಮ ವಿದ್ಯಾರ್ಥಿಗಳಂತಾನೆ ನಾನು ಭಾವಿಸ್ಕೊಂಡು ಎಲ್ಲರಿಗೂ ಸಹ ಅನುಕೂಲ ಆಗಲಿ, ಹೆಚ್ಚಿನದಾಗಿರುವಂಥ ಅಂಕಗಳನ್ನ ಪಡ್ಕೊಳ್ಳಿ, ಎಲ್ಲ ವಿದ್ಯಾರ್ಥಿಗಳು ಸಹ ಒಳ್ಳೇದಾಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ಪರೀಕ್ಷೆಯಲ್ಲಿ ಈ ಒಂದು ವಿಡಿಯೋಸ್ ಅನ್ನು ಮಾಡಿರುವಂಥದ್ದು. ಒಂದ್ ವೇಳೆ ನಿಮ್ಗೆ ಸಿಕ್ಕಿಲ್ಲ ಅಂತಂದ್ರೆ ಕಾಲೇಜ್ ಹತ್ರನ ಬಂದು ನೀವು ಹಾರ್ಡ್ ಕಾಪಿಗಳನ್ನ ಪಡ್ಕೊಬೋದಾಗಿರುತ್ತೆ. ಸೊ ಅದು ಬಂದು ನೀವು ಜೆರಾಕ್ಸ್ ಹಾಕಿಸ್ಕೊಂಡು ಹೋಗೋಕೆ ಅವಕಾಶವನ್ನು ನಾವು ಮಾಡಿಕೊಡ್ತೀವಿ. ಬಂದು ನೀವು ಒಂದು ನೋಟ್ಸ್ ಇರುತ್ತೆ, ಅದನ್ನು ನೀವು ಜೆರಾಕ್ಸ್ ಹಾಕಿಸ್ಕೊಂಡು ನೀವು ಮತ್ತೆ ಅದನ್ನು ವಾಪಸ್ ಕೊಟ್ಟು ಹೋಗ್ಬೇಕಾಗತ್ತೆ. ಸೊ ಇಷ್ಟು ಫೆಸಿಲಿಟೀಸ್ಗಳನ್ನ ನಮ್ಮ ಕಡೆಯಿಂದ ಮಾಡೋಕ್ಕೆ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಈಗ ಒಂದೊಂದಾಗಿ ನಾವು ಕ್ವಶನ್ಸ್ಗಳನ್ನ ಗಮನಿಸ್ಕೊಂಡು ಹೋಗೋಣಂತೆ. ಇಲ್ಲಿ ಮೊದಲೇ ಚಾಪ್ಟರ್ಗೆ ಸಂಬಂಧದಲ್ಲಿ ಈ ರಾಜ್ಯಾದ್ಯ ಆದಾಯ ಅನ್ನೋ ಒಂದು ಕ್ವಶನ್ಸ್ ಇದೆ. ಈ ರಾಜ್ಯಾದಾಯದಲ್ಲಿ ನಾವು 2 ಮಾರ್ಕ್ಸ್ಗೆ ಇಲ್ಲಿ ಕೇಳುವಂಥದ್ದು ಇರುತ್ತೆ. ಇಲ್ಲಿ ಒನ್ ಮಾರ್ಕ್ಸ್ ಕ್ವಶನ್ಸ್ ಅನ್ನು ಸಹ ಇಲ್ಲಿ ಕ್ಲಬ್ ಮಾಡಿದ್ದೀನಿ, ಯಾಕೆಂದ್ರೆ ತುಂಬಾ ಟೈಮ್ ಹಿಡಿಯುತ್ತೆ ಮತ್ತೆ ಸಮ್ ಲಿಮಿಟೇಷನ್ಸ್ ಇರೋದ್ರಿಂದ ನಾವು ಇಲ್ಲಿ 2 ಅಂಕದ ಕ್ವಶನ್ಸ್ ಅಲ್ಲಿ 1 ಅಂಕದ ಕ್ವಶನ್ಸ್ ಗಳನ್ನು ಸಹ ಇದು ಮಾಡಿರುವಂತದ್ದು. ನಾನು ಇಟ್ಕೊಂಡಿರುವಂತಹ ದೃಷ್ಟಿಕೋನ ಈ ವಿಡಿಯೋಸ್ಗಳನ್ನ ಕೇವಲ ತುಮಕೂರು ಯೂನಿವರ್ಸಿಟಿಗೆ ಅಷ್ಟೇ ಅಲ್ಲ, ಕರ್ನಾಟಕದ ಇತರ ಭಾಗದ ಯೂನಿವರ್ಸಿಟಿ ವಿದ್ಯಾರ್ಥಿಗಳಿಗೂ ಸಹ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಇದು 2 ಮಾರ್ಕ್ಸ್ ಇಂದ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕೆಲವೊಂದು ಯೂನಿವರ್ಸಿಟಿಲಿ 2 ಮಾರ್ಕ್ಸ್ 2, 5 ಮತ್ತೆ 10 ಮಾರ್ಕ್ಸ್ ಇದೆ. ಕೆಲವೊಂದು ಯೂನಿವರ್ಸಿಟಿಲಿ 1 ಮಾರ್ಕ್ಸ್ಗಳು ಕ್ವಶನ್ಸ್ ಇಲ್ಲ, ಮತ್ತೆ ಕೆಲವೊಂದು ಯೂನಿವರ್ಸಿಟಿಲಿ ಕೇವಲ 5 ಮಾರ್ಕ್ಸ್ ಇಂದ ಮತ್ತೆ 10 ಮಾರ್ಕ್ಸ್ ಇಂದ ಮಾತ್ರ ಕ್ವಶನ್ಸ್ಗಳನ್ನ ಕೇಳುವಂತದ್ದಿದೆ. ಸೊ ಅದಕ್ಕೋಸ್ಕರ ಎಲ್ಲದನ್ನು ಸಹ ದೃಷ್ಟಿಯಲ್ಲಿ ಇಟ್ಕೊಂಡು ಅರ್ಥಶಾಸ್ತ್ರದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ 2 ಅಂಕದ ಪ್ರಶ್ನೆಗಳಿಂದ ನಾನು ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ಕೊಡುವಂತ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಈಗ ವಿಷಯಕ್ಕೆ ಬಂದ್ಬಿಡೋಣಂತೆ. ಮೊದಲನೇದಾಗಿ ಈ ರಾಜ್ಯಾದಾಯ ಅಂದ್ರೆ ಏನು ಅಂತ ಕೇಳ್ಬೋದು. ರಾಜ್ಯಾದಾಯ ಅಂತ ಅಂದ್ರೆ ನಿರ್ದಿಷ್ಟ ಅವಧಿಯಲ್ಲಿ ಅಂದ್ರೆ ಸಾಧಾರಣವಾಗಿ ಆ ವರ್ಷದಲ್ಲಿ ರಾಜ್ಯದಲ್ಲಿ ಉತ್ಪತ್ತಿಯಾದ ಎಲ್ಲಾ ಸರಕು ಸೇವೆಗಳ ಒಟ್ಟು ಮೌಲ್ಯವನ್ನ ನಾವು ರಾಜ್ಯಾದಾಯ ಎಂದು ಕರೆಯಲಾಗುತ್ತದೆ. 2ನೇ ಕ್ವಶನ್, ರಾಜ್ಯದ ಒಟ್ಟು ನಿವ್ವಳ ಆಂತರಿಕ ಉತ್ಪನ್ನ ಅಂದರೆ ಏನು ಅಂತ ಕೇಳ್ಬೋದು. ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನದಲ್ಲಿ ಸ್ಥಿರ ಬಂಡವಾಳದ ಬಳಕೆ ಅಥವಾ ಸವಕಳಿಯನ್ನು ಕಳೆದರೆ ನಿವ್ವಳ ಆಂತರಿಕ ಉತ್ಪನ್ನವು ಲಭ್ಯವಾಗುತ್ತದೆ. ರಾಜ್ಯದ ತಲಾದಾಯ ಎಂದರೇನು ಅಂತ ಕೇಳ್ಬೋದು. ತಲಾದಾಯ ಎಂಬುದು ರಾಜ್ಯದ ಪ್ರತಿಯೊಬ್ಬ ವ್ಯಕ್ತಿಯ ಆದಾಯವಾಗಿರುತ್ತದೆ. ಈ ಆದಾಯವು ರಾಜ್ಯದ ಪ್ರಗತಿಯ ನೈಜ ಚಿತ್ರಣವನ್ನ ನೀಡುತ್ತದೆ.
ಪ್ರಾದೇಶಿಕ ಅಸಮತೋಲನ ಅಂದ್ರೆ ಏನು ಅಂತ ಕೇಳ್ಬೋದು. ಒಂದೇ ರಾಜ್ಯದಲ್ಲಿ ಅಭಿವೃದ್ಧಿ ಹೊಂದಿದ ಮತ್ತು ಹಿಂದುಳಿದ ಪ್ರದೇಶಗಳ ಒಟ್ಟು ಅಸ್ತಿತ್ವದಲ್ಲಿರುವುದಕ್ಕೆ ಪ್ರಾದೇಶಿಕ ಅಸಮತೋಲನ ಎಂದು ಕರೆಯಲಾಗುತ್ತದೆ. ಪ್ರಾದೇಶಿಕ ಅಸಮತೋಲನ ಎರಡು ಕಾರಣಗಳನ್ನ ತಿಳಿಸಿ ಅಂತ ಕೇಳ್ಬೋದು. ಆ ಪ್ರಾದೇಶಿಕ ಅಸಮತೋಲನಕ್ಕೆ ಎರಡು ಕಾರಣ ಅಂದ್ರೆ ಸಾಮಾಜಿಕ ಕಾರಣದಲ್ಲಿ ಹಲವಾರು ಕಾರಣಗಳು ಬರುತ್ತೆ. ಪರೀಕ್ಷೆ ದೃಷ್ಟಿಯಿಂದ 3 ರೀಸನ್ಸ್ ಇಲ್ಲಿ ಹಾಕ್ತಾ ಇದ್ದೀನಿ. ಜಾತಿ ಪದ್ಧತಿ ಮತ್ತೆ ಅನಕ್ಷರತೆ ಇದು ಇರುವಂತದ್ದು. ಮತ್ತೆ ಆರ್ಥಿಕ ಕಾರಣಗಳಲ್ಲಿ ನೈಸರ್ಗಿಕ ಸಂಪನ್ಮೂಲಗಳ ಅಸಮರ್ಪಕ ಬಳಕೆ ಮತ್ತು ಅದಕ್ಷ ಆಡಳಿತ ಅನ್ನೋದು ಬರುತ್ತೆ. ನೆಕ್ಸ್ಟ್, ಪ್ರಾದೇಶಿಕ ಅಸಮತೋಲನದ ಯಾವುದಾದರೂ ಎರಡು ಪರಿಹಾರಗಳನ್ನು ಸೂಚಿಸಿ ಅಂತ ಕೇಳ್ಬೋದು. ಮೂಲಭೂತ ಸೌಕರ್ಯಗಳ ನಿರ್ಮಾಣ, ಪ್ರಾದೇಶಿಕ ಮಟ್ಟದಲ್ಲಿ ಯೋಜನೆ, ಹಿಂದುಳಿದ ಪ್ರದೇಶಗಳ ಅಭಿವೃದ್ಧಿಗೆ ವಿಶೇಷವಾದಂಥ ಪ್ರಾಶಸ್ತ್ಯವನ್ನು ಕೊಡುವಂಥದ್ದು, ವಿಶೇಷವಾದಂಥ ಒಂದು ಸವಲತ್ತುಗಳನ್ನು ಹಿಂದುಳಿದಂಥ ಒಂದು ಪ್ರದೇಶಗಳಿಗೆ ಕೊಡುವಂಥ ಒಂದು ಕೆಲಸವನ್ನ ಮಾಡಬೇಕು ಅನ್ನುವಂಥದ್ದು ಪರಿಹಾರವಾಗಿರುತ್ತೆ. ನೆಕ್ಸ್ಟ್, ಪ್ರಸ್ತುತ ಬೆಲೆಗಳಲ್ಲಿ ನಿವ್ವಳ ರಾಜ್ಯಾದಾಯವೆಷ್ಟು ಅಂತ ಕೇಳ್ಬೋದು. ಈ ಪ್ರಸ್ತುತ ಬೆಲೆಗಳಲ್ಲಿ ನಿವ್ವಳ ರಾಜ್ಯಾದಾಯ 2021-22ರಲ್ಲಿ 20,49,379 ಕೋಟಿ ಮುಟ್ಟಬಹುದೆಂದು ಅಂದಾಜಿಸಲಾಗಿದೆ. ಪ್ರಸ್ತುತ ಬೆಲೆಗಳಲ್ಲಿ 2020-21ನೇ ಸಾಲದಲ್ಲಿ ರಾಜ್ಯ ಆಂತರಿಕ ಉತ್ಪನ್ನ ಎಷ್ಟಿದೆ ಅಂತೇಳಿ ಪ್ರಶ್ನೆ ಕೇಳ್ಬೋದು. ಇದರಲ್ಲಿ ಉತ್ಪನ್ನ 17,30,30,991 ಕೋಟಿರಷ್ಟು ರಾಜ್ಯದ ಆಂತರಿಕವಾದಂತಹ ಆದಾಯವಿದೆ. ನೆಕ್ಸ್ಟ್, 2019-20ನೇ ಸಾಲಿನಲ್ಲಿ ಬೆಂಗಳೂರು ನಗರದ ಜಿಲ್ಲೆಯ ಒಟ್ಟು ಜಿಲ್ಲಾ ಆದಾಯವನ್ನು ಯಾವ ಸ್ಥಾನದಲ್ಲಿತ್ತು ಅಂತ ಕೇಳಬಹುದು. ಅದರಲ್ಲಿ ನಮ್ಮ ಒಂದು ಜಿಲ್ಲಾ ಆದಾಯದಲ್ಲಿ ಬೆಂಗಳೂರು ನಗರ ಅನ್ನೋದು ಮೊದಲನೇ ಸ್ಥಾನವನ್ನು ಪಡೆದಿದೆ ಅಂತ ಕೇಳಿದ್ರು. ಇವೆಲ್ಲ ಸಹ ಒಂದೊಂದು ಮಾರ್ಕ್ಸಿಗೆ ಬರುವಂತ ಒಂದು ಕ್ವಶನ್ಸ್ಗಳು, ಅದನ್ನು ವಿದ್ಯಾರ್ಥಿಗಳು ಗಮನಿಸಬೇಕಾಗತ್ತೆ. ಇದು ಬಹಳ ಒಂದೊಂದು ವರ್ಡ್ ಅಲ್ಲಿ ಏನಾಗುತ್ತೆ ಆನ್ಸರ್ ಬರುತ್ತೆ, ಒಂದೊಂದು ಮಾರ್ಕ್ಸಿಂಗ್ ಕ್ವಶನ್ಸ್ಗಳು. ನೆಕ್ಸ್ಟ್, 5 ಅಂಕದ ಪ್ರಶ್ನೆಗಳ ಬಗ್ಗೆ ನಾವು ಚರ್ಚೆ ಮಾಡ್ಕೊಂಡು ಹೋಗೋಣಂತೆ. ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನವನ್ನು ವಿವರಿಸಿ ಅಂತ ಕೇಳ್ಬೋದು. 2020-21ನೇ ಸಾಲಿನಲ್ಲಿ ಸ್ಥಿರ 2011-12ರ ಬೆಲೆಗಳಲ್ಲಿ ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನ 9.5% ಬೆಳವಣಿಗೆಯೊಂದಿಗೆ 12,52,233 ಕೋಟಿ ರೂಪಾಯಿಗಳಷ್ಟು ಆಗುವ ನಿರೀಕ್ಷೆ ಇದೆ. 2021-22ರಲ್ಲಿ ಒಟ್ಟಾರೆ ಆಂತರಿಕ ಉತ್ಪನ್ನದ 9.5% ಬೆಳವಣಿಗೆ ಸೇವಾ ವಲಯಗಳಾದಂಥ ರೈಲ್ವೆ, ದಾಸ್ತಾನು, ವ್ಯಾಪಾರ ಮತ್ತು ದುರಸ್ತಿ, ವಸತಿ ಮತ್ತು ಉಪಹಾರ ಗೃಹಗಳು, ರಸ್ತೆ ಸಾರಿಗೆ, ಜಲ ಸಾರಿಗೆ, ವಾಯು ಸಾರಿಗೆ, ಸಾರಿಗೆ ಪೂರಕ ಸೇವೆಗಳು, ಸ್ಥಿರಾಸ್ತಿ, ವೃತ್ತಿಪರ ಸೇವೆಗಳು ಮತ್ತು ವಾಸಗೃಹಗಳು, ಒಡೆತನ, ಸಂಪರ್ಕ, ಹಣಕಾಸಿನ ಸೇವೆಗಳು, ಸಾರ್ವಜನಿಕ ಆಡಳಿತ ಮತ್ತು ಇತರ ಸೇವೆಗಳ ಬೆಳವಣಿಗೆ ಪ್ರಮುಖವಾದಂತಹ ಕಾರಣವೆನ್ನಬಹುದು. ವಲಯದಲ್ಲಿನ ಬೆಳವಣಿಗೆ ಸುಮಾರು ತಯಾರಿಕಾ ವಲಯದ ಬೆಳವಣಿಗೆ ದರ 8.1 ಆಗುವಂತ ನಿರೀಕ್ಷೆ ಇದೆ. ವಿದ್ಯುತ್ ಶಕ್ತಿ, ಅನಿಲ ಮತ್ತು ನೀರು ಸರಬರಾಜು ವಲಯದಲ್ಲಿನ ಬೆಳವಣಿಗೆ ಸುಮಾರು 2.4 ಆಗಬಹುದು ಎಂಬುದನ್ನು ನಿರೀಕ್ಷಿಸಲಾಗಿದೆ. ಕೃಷಿ ವಲಯದ ಬೆಳವಣಿಗೆ ದರ 0.3% ಆಗಬಹುದು ಎನ್ನುವುದು ನಿರೀಕ್ಷಿಸಲಾಗಿದೆ. ಕರ್ನಾಟಕ ರಾಜ್ಯದಲ್ಲಿ ಈವರೆಗೂ ಮುಂಗಾರು ಋತುವಿನಲ್ಲಿ 139 ತಾಲೂಕುಗಳು ಹಾಗೂ ಹಿಂಗಾರು ಋತುವಿನಲ್ಲಿ 160 ತಾಲೂಕುಗಳು ಬರಪೀಡಿತವಾಗಿದೆ ಅಂತ ಹೇಳಿ 2015-16ನೇ ಸಾಲಿನಲ್ಲಿ ಆಗಿದ್ದು, 96.44 ಲಕ್ಷ ಟನ್ಗಳಷ್ಟು ಆಹಾರ ಪದಾರ್ಥಗಳ ಉತ್ಪಾದನೆ 2016-17ನೇ ಸಾಲಿನಲ್ಲಿ 91.54 ಲಕ್ಷ ಟನ್ಗಳಷ್ಟು ಇಳಿಕೆಯಾಗಬಹುದು ಎಂದು ಅಂದಾಜಿಸಲಾಗಿದೆ. ಆದಾಗ್ಯೂ ತೊಗರಿ ಮತ್ತು ತರಕಾರಿ ಹಾಗೂ ಹಣ್ಣುಗಳ ಉತ್ಪಾದನೆ ಹೆಚ್ಚಳವಾಗುವುದೆಂದು ಅಂದಾಜಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ 2020-21ನೇ ಸಾಲಿನಲ್ಲಿ ಸ್ಥಿರ ಬೆಲೆಗಳಲ್ಲಿ ಕೃಷಿ ವಲಯದ ಬೆಳವಣಿಗೆ ದರ ಇಲ್ಲಿ 13% ಇದೆ ಎಂಬುದನ್ನು ಇಲ್ಲಿ ನಾವು ಗಮನಿಸಬೇಕಾಗುತ್ತೆ. ಇಲ್ಲಿ ನಾವು ಬ್ರಾಕೆಟ್ ಹಾಕಿರೋದು 11, 12 ಅಂತೇಳಿ ಬಹಳಷ್ಟು ಕಡೆ ನಾವು ತೋರಿಸಿದೀವಿ. 12, 11, 11, 12 ಅನ್ನೋದು ಅಲ್ಲಿ ಆಧಾರದ ವರ್ಷವಾಗಿ ಏನ್ ಮಾಡಿದ್ದಾರೆ ಪರಿಗಣಿಸಿಕೊಂಡು ಇತ್ತೀಚೆಗೆ ಎಷ್ಟು ಮಟ್ಟಿಗೆ ಕೃಷಿ ಅಭಿವೃದ್ಧಿ ಆಗಿದೆ ಅನ್ನೋದನ್ನ ವಿದ್ಯಾರ್ಥಿಗಳು ಗಮನಿಸಬಹುದಾಗಿರುತ್ತೆ. ಇದು ಬಹಳ ಬಹಳ ಸಿಂಪಲ್ ಆಗಿರುವಂತಹ ಒಂದು ಕ್ವಶನ್. ರಾಜ್ಯದ ಒಟ್ಟು ಆಂತರಿಕ ಉತ್ಪನ್ನದಲ್ಲಿ ವಿವರಿಸಿಂದ ಎಷ್ಟು ಮಟ್ಟಿಗೆ ಜಾಸ್ತಿ ಆಗಿದೆ ಅನ್ನೋದನ್ನ ವಿದ್ಯಾರ್ಥಿಗಳು ಬರೀಬೇಕಾಗತ್ತೆ. ನಂತರ ರಾಜ್ಯದ ತಲಾದಾಯದ ಬೆಳವಣಿಗೆಯನ್ನು ವಿವರಿಸಿ ಅಂತ ಕೇಳ್ಬೋದು. ರಾಜ್ಯದ
ತಲಾದಾಯದ ಬೆಳವಣಿಗೆ ಅಂತ ನಾವು ಕರೆದಂತ ಒಂದು ಸಂದರ್ಭದಲ್ಲಿ ಈ ತಲಾದಾಯ ಎಂಬುದು ರಾಜ್ಯದ ಪ್ರತಿಯೊಬ್ಬ ವ್ಯಕ್ತಿಯ ಆದಾಯವಾಗಿರುತ್ತೆ. ಈ ಆದಾಯ ರಾಜ್ಯದ ಪ್ರಗತಿಯ ನೈಜ ಚಿತ್ರಣವನ್ನು ನೀಡುತ್ತದೆ. ಕಳೆದ 7 ದಶಕಗಳ ಅವಧಿಯಲ್ಲಿ ರಾಜ್ಯದ ದೇಶೀಯ ಉತ್ಪನ್ನವು ಸಾಕಷ್ಟು ಹೆಚ್ಚಳಗೊಂಡಿದೆ. ಆದರೆ ಈ ಅವಧಿಯಲ್ಲಿ ರಾಜ್ಯದ ಜನಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಹೆಚ್ಚಳಗೊಂಡಿದೆ. ಆದ್ದರಿಂದ ತಲಾದಾಯದಲ್ಲಿನ ಏರಿಕೆ ಅಂತಹವಾಗಿಂತ ಗಮನಾರ್ಹವಾಗಿಲ್ಲ. ಆದರೂ ಸಹ ಪ್ರಸ್ತುತ ಬೆಲೆಗಳಲ್ಲಿ ರಾಜ್ಯದ ತಲಾದಾಯ ಗಣನೀಯ ಪ್ರಮಾಣದಲ್ಲಿ ಏರಿಕೆಯನ್ನು ಕಂಡಿರುವಂತದ್ದು. ಇಲ್ಲಿ ನಾವು ಗಮನಿಸಬಹುದಾಗಿರುತ್ತೆ 1960-61ರಿಂದ ತಲಾದಾಯದ ಬೆಳವಣಿಗೆನ ಗಮನಿಸಬಹುದು. 60-61ರಲ್ಲಿ ಇದ್ದಂತಹ ಒಂದು ಬೆಳವಣಿಗೆ 296 ರೂಪಾಯಿ ಇತ್ತು. ಮತ್ತೆ 1970-71ರಲ್ಲಿ 461 ರೂಪಾಯಿ ಇದೆ. 1980-81ರಲ್ಲಿ 1520, 1990-91ರಲ್ಲಿ 4598 ಇದೆ. 2000-2001ರಲ್ಲಿ 18,344, ಮತ್ತೆ 2020-21ಗೆ ತಗೊಂಡಂತ ಒಂದು ಸಂದರ್ಭದಲ್ಲಿ 2,36,451 ರೂಪಾಯಿ ಇದೆ. ಇತ್ತೀಚೆಗೆ ಇನ್ನು ಲಾಸ್ಟ್ ಇಯರ್ ಅಲ್ಲಿ ನೋಡಿದಂತ ಒಂದು ಸಂದರ್ಭದಲ್ಲಿ 2,78,786 ರೂಪಾಯಿನ ನಾವು ಗಮನಿಸಬಹುದು. ಅಂದ್ರೆ ತಲಾದಾಯ ಅಂತಂದ್ರೆ ನಮ್ಮ ರಾಜ್ಯದಲ್ಲಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಯ ಆದಾಯ ಎಷ್ಟಿದೆ ಅನ್ನೋದನ್ನ ಇಲ್ಲಿ ತಿಳಿಸುವಂತದ್ದಾಗಿರುತ್ತೆ. ಈ ತಲಾದಾಯದಲ್ಲಿನ ಏರಿಕೆ ನಿಧಾನಗತಿಯಲ್ಲಿದೆ. ಅದು ಕಳೆದ 62 ವರ್ಷಗಳ ಅವಧಿಯಲ್ಲಿ ರು 641ರಿಂದ 2,78,784ಕ್ಕೆ ಹೆಚ್ಚಳ ಆಗಿರುವಂತದ್ದು. ಈ ನಿಧಾನಗತಿಯ ಬೆಳವಣಿಗೆಯೇ ರಾಜ್ಯದ ಜನಸಂಖ್ಯೆ ಏರಿಕೆಯ ಪ್ರಧಾನವಾದಂತಹ ಕಾರಣವಾಗಿದೆ. ಈ ನಿಧಾನಗತಿಯ ಬೆಳವಣಿಗೆ ರಾಜ್ಯದ ಜನಸಂಖ್ಯೆ ಏರಿಕೆ ಪ್ರಧಾನವಾದಂತಹ ಕಾರಣವಾಗಿದೆ ಅನ್ನೋದನ್ನ ಇಲ್ಲಿ ಗಮನಿಸಬೇಕಾಗುತ್ತೆ. ಆದರೂ ಸಹ ರಾಜ್ಯದ ತಲಾದಾಯ ದೇಶದ ತಲಾದಾಯಕ್ಕಿಂತಲೂ ಸಹ ಅಧಿಕವಾಗಿದೆ ಎಂಬುದು ಒಂದು ಸಮಾಧಾನಕರವಾದಂತಹ ಒಂದು ಸಂಗತಿಯಾಗಿದೆ. ನೆಕ್ಸ್ಟ್ 10 ಮಾರ್ಕ್ಸ್ ಇಂದ ಕ್ವಶನ್ಸ್ ಗಳನ್ನ ಇಲ್ಲಿ ನಾವು ಲಿಸ್ಟ್ ಔಟ್ ಮಾಡಿರುವಂತದ್ದಿದೆ. ಇಲ್ಲಿ 10 ಮಾರ್ಕ್ಸ್ ಇಂದ ಕ್ವಶನ್ಸ್ ಲಿಸ್ಟ್ ಔಟ್ ಮಾಡಿದಂತ ಸಂದರ್ಭದಲ್ಲಿ ಪ್ರಾದೇಶಿಕ ಅಸಮತೋಲನಕ್ಕೆ ಕಾರಣಗಳು ಮತ್ತೆ ಪರಿಹಾರದ ಕ್ರಮಗಳನ್ನು ಕುರಿತು ಚರ್ಚಿಸಿ ಅಂತ ಕೇಳಬಹುದು. ಇಲ್ಲಿ ಪ್ರಾದೇಶಿಕ ಅಸಮತೋಲನ ಅಂತ ನಾನು ನಿಮ್ಗೆ ಏನು ಬ್ರೀಫ್ ಆಗಿ ಹೇಳ್ಬೇಕು ಅಂತಂದ್ರೆ, ರಾಜ್ಯದಲ್ಲಿ ಕೆಲವೊಂದು ಪ್ರದೇಶ ತುಂಬಾ ಅಭಿವೃದ್ಧಿಯಾಗಿದ್ದು ಕೆಲವೊಂದು ಪ್ರದೇಶಗಳು ಬಹಳಷ್ಟು ಮಟ್ಟಿಗೆ ಹಿಂದುಳಿದಿದ್ರೆ, ಸೊ ಒಂದು ರಾಜ್ಯದಲ್ಲಿ ಏನಾಗಿರುತ್ತೆ, ಒಂದು ಅಭಿವೃದ್ಧಿ ಆದಂತಹ ಪ್ರದೇಶ ಇನ್ನೊಂದು ಕೆಲವೊಂದು ಅಭಿವೃದ್ಧಿ ಆಗದಲ್ಲಿ ಹಿಂದುಳಿದಿರುವಂತಹ ಪ್ರದೇಶಗಳನ್ನು ಹೊಂದಿದ್ರೆ ಅದನ್ನು ನಾವೇನಂತ ಕರಿತೀವಿ, ಪ್ರಾದೇಶಿಕ ಅಸಮತೋಲನ ಇರುವಂತಹ ರಾಜ್ಯ ಅಂತ ಹೇಳಿ ಕರೀತಾರೆ. ಅದಕ್ಕೆ ಹಲವಾರು ರೀತಿಯಾದಂತಹ ಒಂದು ಕಾರಣ ಇದೆ. ಸೊ ಅದಕ್ಕೆ ಮೊದಲನೇದಾಗಿ ಒಂದು ಸಾಮಾಜಿಕ ಕಾರಣಗಳನ್ನ ಇರುತ್ತವೆ. ಈ ಸಾಮಾಜಿಕ ಕಾರಣದಲ್ಲಿ ಬಹಳ ಮುಖ್ಯವಾಗಿ ಗುರುತಿಸಿದಂತಹ ಒಂದು ಕಾರಣ ಜಾತಿ ಪದ್ಧತಿ ಮತ್ತು ಅನಕ್ಷರತೆ. ಎಲ್ಲಿ ಜಾತಿ ಪದ್ಧತಿಯಲ್ಲಿ ಇರುತ್ತೆ, ವಿವಿಧ ವರ್ಗದ ಜನಗಳ ನಡುವೆ ಕಂದಕ ಮತ್ತು ಅಭೇದ್ಯವಾದಂತಹ ಒಂದು ಗೋಡೆಗಳನ್ನ ನಿರ್ಮಿಸುವಂತಹ ಜಾತಿ ವ್ಯವಸ್ಥೆ ಅಭಿವೃದ್ಧಿಗೆ ಎಂದಿಗೂ ಸಹ ಇದು ಪೂರಕವಾಗಿಲ್ಲ. ಇದುವರೆಗೂ ನಮ್ಮ ರಾಜ್ಯವನ್ನ ಆಳಿದಂತ ಜನನಾಯಕರು ತನ್ನ ಜಾತಿಗೆ ಜನರು ಹೆಚ್ಚಾಗಿಲ್ಲದ ಹಾಗೂ ಕೆಳವರ್ಗದ ಜನರು ಹೆಚ್ಚಾಗಿ ವಾಸಿಸುತ್ತಿರುವಂತಹ ಪ್ರದೇಶಗಳ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಏನಾಗುತ್ತೆ ಪ್ರಯತ್ನಿಸಲಿಲ್ಲ. ಸೊ ಇದರಿಂದಲೂ ಸಹ ಏನಾಗಿದೆ, ಆ ಪ್ರದೇಶ ಸಾಕಷ್ಟು ಮಟ್ಟಿಗೆ ಹಿಂದುಳಿದಿರೋಕ್ಕೆ ಕಾರಣವಾಗಿದೆ. ನೆಕ್ಸ್ಟ್ ಅನಕ್ಷರತೆ ಅನ್ನೋದು ತುಂಬಾ ಜಾಸ್ತಿ ಇದೆ. ಈ ಅಜ್ಞಾನ ಮತ್ತು ಅಂಧಕಾರದಲ್ಲಿ ಇದ್ದಂತಹ ಜನರು ತಮ್ಮ ಪ್ರದೇಶಕ್ಕೆ ಅಭಿವೃದ್ಧಿಯ ವಿಚಾರದಲ್ಲಿ ಧೈರ್ಯ ಮತ್ತು ಮನೋಭಾವವನ್ನು ಬೆಳೆಸ್ಕೊಂಡಿಲ್ಲ. ಇದರಿಂದಾಗಿ ಹಿಂದುಳಿದಂತಹ ಪ್ರದೇಶಗಳು ಹಿಂದುಳಿದಂತಹ ಸ್ಥಿತಿಯಲ್ಲೇ ಇದೆ. ಸೊ ಇದು ಸಾಮಾಜಿಕವಾದಂತಹ ಒಂದು ಕಾರಣ ನಮ್ಮಲ್ಲಿ ಪ್ರಾದೇಶಿಕ ಅಸಮತೋಲನ ಇರೋಕೆ ಸೊ ಮುಖ್ಯವಾದಂತಹ ಒಂದು ಕಾರಣ ಅಂತ ಹೇಳಿ ಕರೀತಾರೆ. ಸೊ ನಂತರ ಈ ಆರ್ಥಿಕ ಕಾರಣಗಳು ಅಂತ ಹೇಳಿ ಗುರುತಿಸ್ಕೊಂತೀವಿ. ಈ ಆರ್ಥಿಕ ಕಾರಣದಲ್ಲಿ ಮೊದಲನೇದಾಗಿ ಬರುವಂತದ್ದು ನೈಸರ್ಗಿಕ ಸಂಪನ್ಮೂಲಗಳ ಅಸಮರ್ಪಕವಾದಂತಹ ಬಳಕೆ ಅಂತ ಹೇಳ್ತೀವಿ. ರಾಜ್ಯದ ಎಲ್ಲಾ ಭಾಗಗಳಲ್ಲೂ ಸಹ ಲಭ್ಯವಿರುವಂತಹ ನೈಸರ್ಗಿಕ ಸಂಪನ್ಮೂಲಗಳನ್ನ ಸಮರ್ಪಕವಾಗಿ ಬಳಸಿಕೊಳ್ಳೋಕೆ ನಮ್ಮ ಸರ್ಕಾರಗಳು ವಿಫಲವಾಗಿದೆ. ಇದರಿಂದಾಗಿ ನೈಸರ್ಗಿಕ ಸಂಪನ್ಮೂಲಗಳು ಸಾಕಷ್ಟು ಲಭ್ಯವಿದ್ದಾಗಲೂ ಸಹ ಕೆಲವೊಂದು ಪ್ರದೇಶಗಳು ಇನ್ನ ಹಿಂದುಳಿದಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಎರಡನೇ ಒಂದು ಕಾರಣ ದೋಷಪೂರಿತವಾದಂತಹ ಆರ್ಥಿಕ ನೀತಿ. ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ನೆರವಾಗಬಲ್ಲ ಆರ್ಥಿಕ ನೀತಿಯನ್ನು ರೂಪಿಸುವಲ್ಲಿ ಸರ್ಕಾರ ವಿಫಲವಾಗಿದೆ. ಇದರಿಂದಾಗ್ಲೂ ಸಹ ಪ್ರಾದೇಶಿಕ ಅಸಮತೋಲನಕ್ಕೆ ಕಾರಣವಾಗಿರುವಂತದ್ದು. ನೆಕ್ಸ್ಟ್ ಸಿ, ಗುರಿ ಸಾಧಿಸದ ಆರ್ಥಿಕ ಯೋಜನೆಗಳು ಅಂತ ಹೇಳ್ತೀವಿ. ರಾಜ್ಯದಲ್ಲಿ 1951ರಿಂದ
ಜಾರಿಯಾದ ವಿವಿಧ ಪಂಚವಾರ್ಷಿಕ ಯೋಜನೆಗಳು ಪ್ರಾದೇಶಿಕ ಅಸಮತೋಲನವನ್ನು ನಿವಾರಿಸುವ ಗುರಿಯನ್ನು ಹೊಂದಿದ್ದವು. ಸಂಪನ್ಮೂಲದ ಕೊರತೆ ಹಾಗೆ ಇನ್ನಿತರ ಕಾರಣಗಳಿಂದಾಗಿ ಆರ್ಥಿಕ ಯೋಜನೆಗಳು ಗುರಿಯನ್ನು ಸಾಧಿಸಲು ವಿಫಲವಾಗಿರುವಂತದ್ದು. ಸೊ ಇದು ಮೂರನೇ ಕಾರಣ. ಡಿ, ಅದಕ್ಷ ಆಡಳಿತ ಅಂತ ಹೇಳ್ತೀವಿ. ರಾಜ್ಯದಲ್ಲಿನ ಆಡಳಿತ ದಕ್ಷವಾಗಿಲ್ಲ. ರಾಜಕೀಯ ಭ್ರಷ್ಟಾಚಾರ, ಅಧಿಕಾರದ ವ್ಯಾಮೋಹ, ಸ್ವಜನ ಪಕ್ಷಪಾತ, ಅಧಿಕಾರಶಾಹಿಗಳ ನಿರುತ್ಸಾಹ ಮತ್ತು ಅನೈತಿಕವಾದಂತಹ ಚಟುವಟಿಕೆಗಳು ರಾಜ್ಯದ ಸಮತೋಲನ ಅಭಿವೃದ್ಧಿಯನ್ನು ತಡೆ ಹಿಡಿದಿರುವಂತದ್ದು. ನೆಕ್ಸ್ಟ್, ಮಿತಿಮೀರಿದ ಜನಸಂಖ್ಯೆ ಮತ್ತು ಬಡತನ ಅಂತ ಹೇಳ್ತೀವಿ. ತೀವ್ರವಾಗಿ ಏರುತ್ತಿರುವಂತಹ ಜನಸಂಖ್ಯೆ, ಬಡತನ, ನಿರುದ್ಯೋಗ, ಆಹಾರ, ವಸತಿ ಮುಂತಾದಂತಹ ಸಮಸ್ಯೆಗಳನ್ನ ಸೃಷ್ಟಿಸ್ತಾ ಇದೆ. ಸರ್ಕಾರ ಅಭಿವೃದ್ಧಿ ಮತ್ತು ಕಾರ್ಯಗಳ ಬದಲಾಗಿ ಬಡ ಜನರ ಕಲ್ಯಾಣಕ್ಕಾಗಿ ಹೆಚ್ಚಿನ ಹಣವನ್ನು ವಿನಿಯೋಗಿಸಬೇಕಾಗಿದೆ. ಇದರಿಂದಾಗಿ ಸರ್ಕಾರ ಅಭಿವೃದ್ಧಿ ಕಾರ್ಯಗಳನ್ನು ಹಮ್ಮಿಕೊಳ್ಳಲು ಸಾಧ್ಯವಾಗುತ್ತಾ ಇಲ್ಲ. ನೆಕ್ಸ್ಟ್, ವಿಕೇಂದ್ರೀಕರಣದ ಅಭಾವ ಅಂತ ಹೇಳ್ತೀವಿ. ರಾಜ್ಯ ಸರ್ಕಾರದ ನಿಗಮ ಮಂಡಳಿಗಳು, ಕೇಂದ್ರ ಕಚೇರಿಗಳು, ಆರೋಗ್ಯ, ಸಂಶೋಧನೆ, ತರಬೇತಿ ಮುಂತಾದಂತಹ ಸಂಸ್ಥೆಗಳು ಕೆಲವೆಡೆಗಳಲ್ಲಿ ಮಾತ್ರ ಕೇಂದ್ರೀಕೃತವಾಗಿದೆ. ಇದು ಉಳಿದ ಪ್ರದೇಶಗಳ ಅಭಿವೃದ್ಧಿಗೂ ಸಹ ಮಾರಕವಾಗಿರುವಂತದ್ದು. ಸೊ ನಂತರ ಕೈಗಾರಿಕೆಗಳ ಹಿಂದುಳಿದಿರುವಿಕೆ ಮತ್ತು ಕೇಂದ್ರೀಕರಣ ಅಂತ ಹೇಳ್ತೀವಿ. ಕೈಗಾರಿಕೆಗಳು ಕೆಲವು ಪ್ರದೇಶಗಳಲ್ಲಿ ಕೇಂದ್ರೀಕೃತವಾಗಿದೆ. ರಾಜ್ಯದ ಹೆಚ್ಚಿನ ಪ್ರದೇಶಗಳು ಕೈಗಾರಿಕೆಗಳಲ್ಲಿ ತೀರಾ ಹಿಂದುಳಿದಿದೆ. ಇದು ರಾಜ್ಯದ ಅಸಮಾನ ಅಭಿವೃದ್ಧಿಗೆ ಕಾರಣವಾಗಿದೆ. ನೆಕ್ಸ್ಟ್, ಸಂಪನ್ಮೂಲಗಳ ಹಂಚಿಕೆಯಲ್ಲಿ ತಾರತಮ್ಯ. ರಾಜ್ಯದ ಕೆಲವು ಭಾಗಗಳ ಸಂಪನ್ಮೂಲಗಳ ಹಂಚಿಕೆಯಲ್ಲಿ ತಾರತಮ್ಯವಾದ ಅನುಭವಿಸುತ್ತಿದೆ. ರಾಜ್ಯದ ಸಂಪನ್ಮೂಲವನ್ನ ಕೆಲವೇ ಪ್ರದೇಶಗಳಲ್ಲಿ ಹೆಚ್ಚಾಗಿ ವಿನಿಯೋಗಿಸುತ್ತಿರುವುದು ಉಳಿದ ಪ್ರದೇಶಗಳ ಅಭಿವೃದ್ಧಿಗೆ ಮಾರಕವಾಗಿದೆ. ಸೊ ಇಷ್ಟು ಅಂಶಗಳೇನಪ್ಪಾ ಅಂತಂದ್ರೆ ಈ ಆರ್ಥಿಕ ಅಂಶಗಳು ಅಂತ ಹೇಳಿ ಕರಿತೀವಿ. ಈ ಆರ್ಥಿಕ ಅಂಶಗಳಿಂದಲೂ ಸಹ ನಮ್ಮ ಒಂದು ಪ್ರಾದೇಶಿಕ ಅಸಮತೋಲನವನ್ನು ಗಮನಿಸುವಂತದನ್ನು ನೋಡ್ತಾ ಇದ್ದೀವಿ. ನಂತರದ ಅಂಶ ಮುಖ್ಯವಾಗಿ ನೈಸರ್ಗಿಕ ಕಾರಣಗಳು ಸಹ ಪ್ರಾದೇಶಿಕ ಅಸಮತೋಲನಕ್ಕೆ ಕಾರಣವಾಗಿದೆ. ಈ ನೈಸರ್ಗಿಕ ಕಾರಣಗಳು ಅಂತಂದ್ರೆ ಈ ನೈಸರ್ಗಿಕ ಸಂಪನ್ಮೂಲಗಳ ಅಸಮಾನವಾದಂತಹ ಹಂಚಿಕೆ. ರಾಜ್ಯದ ಎಲ್ಲಾ ಪ್ರದೇಶಗಳ ನಡುವೆ ನೈಸರ್ಗಿಕ ಸಂಪನ್ಮೂಲಗಳು ಸಮಾನವಾಗಿ ಹಂಚಿಕೆಯಾಗಿಲ್ಲ. ಈ ನೈಸರ್ಗಿಕ ಸಂಪನ್ಮೂಲಗಳ ಲಭ್ಯತೆ ವಿರಳವಾಗಿರುವಂತಹ ಪ್ರದೇಶಗಳು ಅಭಿವೃದ್ಧಿಯಲ್ಲಿ ಹಿಂದುಳಿದಿದೆ. ನೆಕ್ಸ್ಟ್, ಭೌಗೋಳಿಕ ಸ್ಥಾನೀಕರಣ ಅಂತ ಹೇಳ್ತೀವಿ. ಈ ನೈಸರ್ಗಿಕ ಸಂಪನ್ಮೂಲಗಳ ವಿರಳವಿರುವಂತಹ ಗುಡ್ಡಗಾಡು ಪ್ರದೇಶಗಳು ಮತ್ತು ಹಾಗೂ ಮಲತಾಯಿ ಧೋರಣೆಗೆ ತುತ್ತಾಗಿರುವಂತಹ ಗಡಿನಾಡು ಭಾಗಗಳು ಅಭಿವೃದ್ಧಿ ವಿಚಾರದಲ್ಲಿ ಅಸಮತೋಲನವನ್ನ ಎದುರಿಸ್ತಾ ಇದೆ. ನೆಕ್ಸ್ಟ್, ಮಳೆಯ ಅಭಾವ ಅಂತ ಹೇಳ್ತೀವಿ. ಈ ಮಳೆಯ ಕೊರತೆಯು ಅಭಾವ ಮತ್ತು ಬರಗಾಲ ಪರಿಸ್ಥಿತಿಗಳಿಗೆ ಕಾರಣವಾಗಿದ್ದು ಈ ಪ್ರದೇಶಗಳ ಆರ್ಥಿಕ ಅಭಿವೃದ್ಧಿಯ ಮೇಲೂ ಸಹ ದುಷ್ಪರಿಣಾಮ ಬಿದ್ದಿದೆ. ನೆಕ್ಸ್ಟ್, ರಾಜಕೀಯ ಕಾರಣಗಳು ಅಂತ ಹೇಳ್ತೀವಿ. ದಕ್ಷ ನಾಯಕತ್ವದ ಕೊರತೆಯಿಂದಾಗಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು ಆ ಭಾಗದ ಅಭಿವೃದ್ಧಿಗೆ ಯೋಜನೆಗಳನ್ನು ರೂಪಿಸುವಲ್ಲಿ, ಮೂಲ ಸೌಕರ್ಯವನ್ನು ಕಲ್ಪಿಸುವಲ್ಲೂ ಸಹ ವಿಫಲವಾಗಿದೆ. ಒಟ್ಟಾರೆಯಾಗಿ ನಾಯಕರಲ್ಲಿ ರಾಜಕೀಯ ಇಚ್ಛಾಶಕ್ತಿಯ ಕೊರತೆ ಎದ್ದು ಕಾಣ್ತಾ ಇದೆ. ಸೊ ಇವಿಷ್ಟೆಲ್ಲ ಅಂಶಗಳೇನಪ್ಪಾ ಅಂತಂದ್ರೆ ಪ್ರಾದೇಶಿಕ ಅಸಮತೋಲನಕ್ಕೆ ಕಾರಣವಾದಂತಹ ಅಂಶಗಳು. ಇದು ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ಸ್. ನಿಮ್ಮ ಎಕ್ಸಾಮ್ ನ ದೃಷ್ಟಿಯಿಂದ ವಿದ್ಯಾರ್ಥಿಗಳು ಇದನ್ನ ನೋಡಬೇಕು. ಈ ಒಂದು ಕ್ವಶನ್ಸ್ಗೆ ಇಂಪಾರ್ಟೆನ್ಸ್ ಅನ್ನು ಕೊಟ್ಟು ನೀವು ಅದನ್ನ ಓದ್ಕೊಬೇಕಾಗತ್ತೆ. ಇದಕ್ಕೆ ಪ್ರಾದೇಶಿಕ ಅಸಮತೋಲನಕ್ಕೆ ಕಾರಣಗಳನ್ನು ಸಹ ಕೇಳಬಹುದು, ಮತ್ತೆ ಪ್ರಾದೇಶಿಕ ಅಸಮತೋಲನಕ್ಕೆ ಪರಿಹಾರದ ಕ್ರಮಗಳನ್ನು ಸಹ ಕೇಳಬಹುದು 10 ಮಾರ್ಕ್ಸ್ಗೆ. ಇಲ್ಲಿ ಪರಿಹಾರ ಕ್ರಮಗಳು ಅಂತಂದಾಗ ಅನೇಕ ರೀತಿಯಾದಂತಹ ಒಂದು ಪರಿಹಾರ ಕ್ರಮಗಳಿದೆ. ಅವುಗಳೇಂತಂದ್ರೆ ಮೂಲಭೂತ ಸೌಕರ್ಯಗಳ ನಿರ್ಮಾಣ, ನೀರಾವರಿ ಸೌಲಭ್ಯಗಳ ವಿಸ್ತರಣೆ, ಇಂಧನ ಉತ್ಪಾದನೆ, ಸಾರಿಗೆ ಸೌಲಭ್ಯ ಮುಂತಾದವುಗಳನ್ನ ಎಲ್ಲಾ ಪ್ರದೇಶಗಳಲ್ಲೂ ಸಹ ಲಭ್ಯವಾಗುವಂತೆ ಮಾಡಿ ವಿವಿಧ ಪ್ರದೇಶಗಳ ಅಭಿವೃದ್ಧಿಗೆ ಬೇಕಾದ ಪೂರಕ ವಾತಾವರಣವನ್ನು ನಿರ್ಮಿಸಬೇಕಾಗಿದೆ. ಪ್ರಾದೇಶಿಕ ಮಟ್ಟದಲ್ಲಿ ಯೋಜನೆ, ವಿವಿಧ ಆರ್ಥಿಕ ಯೋಜನೆಗಳನ್ನು ವಿಕೇಂದ್ರೀಕರಣಗೊಳಿಸಿ ಅವುಗಳನ್ನ ಆಯಾ ಜಿಲ್ಲೆಗಳು ಅಥವಾ ಪ್ರದೇಶಗಳ ಮಟ್ಟದಲ್ಲಿ ವಾಸ್ತವ ರೀತಿಯಲ್ಲಿ ತಯಾರಿಸಿ ಕಾರ್ಯಗತಗೊಳಿಸಿದರೆ ವಿವಿಧ ಪ್ರದೇಶಗಳ ಸಮತೋಲನ ಅಭಿವೃದ್ಧಿ ಸಾಧ್ಯವಾಗುತ್ತದೆ. ಈ ಹಣಕಾಸು ಸಂಪನ್ಮೂಲಗಳ ವರ್ಗಾವಣೆ ಸರ್ಕಾರದ ಪ್ರಮುಖ ಜವಾಬ್ದಾರಿಗಳು ವಿಕೇಂದ್ರೀಕರಣಗೊಳ್ಳಬೇಕಲ್ಲದೆ ರಾಜ್ಯ ಸರ್ಕಾರದಿಂದ ಸ್ಥಳೀಯ ಸಂಸ್ಥೆಗಳಿಗೆ ಬರುವ ಹಣಕಾಸಿನ ಸಂಪನ್ಮೂಲಗಳ ಪ್ರಮಾಣ ಗಣನೀಯವಾಗಿ ಹೆಚ್ಚಾಗಬೇಕಾಗಿದೆ. ಹಿಂದುಳಿದ ಪ್ರದೇಶಗಳ ಅಭಿವೃದ್ಧಿಗೆ ವಿಶೇಷವಾದಂತಹ ಪ್ರಾಶಸ್ತ್ಯವನ್ನು ನೀಡಬೇಕಾಗುತ್ತೆ ಸರ್ಕಾರ. ಈ ಪ್ರದೇಶದ ಅಭಿವೃದ್ಧಿಗೆ ಬೇರೆಯದೇ ಆದಂತಹ
ಯೋಜನೆಗಳನ್ನು ತಯಾರಿಸಬೇಕಲ್ಲದೆ ಸಾಕಷ್ಟು ಹಣಕಾಸಿನ ಸಂಪನ್ಮೂಲಗಳು ಲಭ್ಯವಾಗುವಂತೆ ನೋಡಿಕೊಳ್ಳಬೇಕಾಗಿದೆ. ಆಗ ಮಾತ್ರ ಹಿಂದುಳಿದ ಪ್ರದೇಶಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಸಾಧ್ಯವಾಗುತ್ತದೆ. ವಿಶೇಷ ಸವಲತ್ತುಗಳು ಅಂತ ಹೇಳ್ತೀವಿ. ಸೊ ಹಿಂದುಳಿದ ಪ್ರದೇಶಗಳು ಅಲ್ಲಿ ಬಂಡವಾಳವನ್ನು ತೊಡಗಿಸಲು ಮುಂದೆ ಬರುವಂತಹ ಹೂಡಿಕೆದಾರರಿಗೆ ತೆರಿಗೆ ರಜಾ, ಸರ್ಕಾರದಿಂದ ಸಹಾಯಧನ, ಮೂಲಭೂತ ಸೌಕರ್ಯಗಳಾದಂತಹ ಸಾರಿಗೆ ಸಂಪರ್ಕ, ವಿದ್ಯುತ್ ಪೂರೈಕೆ, ನೀರಿನ ಪೂರೈಕೆ, ಸಾಲ ಸೌಲಭ್ಯ ಮುಂತಾದಂತಹ ವಿಶೇಷವಾದಂತಹ ಸವಲತ್ತುಗಳನ್ನ ನೀಡಬೇಕು. ಕೃಷಿ ಮತ್ತು ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿ ಅಂತ ಹೇಳ್ತೀವಿ. ಸೊ ಹಿಂದುಳಿದಂತಹ ಪ್ರದೇಶಗಳಲ್ಲಿ ನೀರಾವರಿ ಸೌಲಭ್ಯಗಳನ್ನು ಒದಗಿಸಿ ಕೃಷಿಕರು ಆಧುನಿಕ ಬೇಸಾಯವನ್ನು ಅಳವಡಿಸಿಕೊಳ್ಳುವಂತೆ ಪ್ರೇರೇಪಿಸಿದರೆ ಸ್ವಯಂ ಚಾಲಿತವಾಗಿ ಪ್ರಾದೇಶಿಕ ಅಸಮತೋಲನ ನಿವಾರಣೆ ಆಗುತ್ತದೆ. ಹಾಗೂ ಹಿಂದುಳಿದ ಮತ್ತು ಮುಂದುವರೆದಂತಹ ಪ್ರದೇಶ, ಹಳ್ಳಿಗಳು, ಪಟ್ಟಣಗಳು ಹೀಗೆ ಎಲ್ಲಾ ಕಡೆನೂ ಸಹ ಸ್ಥಾಪಿಸಲು ಸಾಧ್ಯವಿರುವಂತಹ ಕೈಗಾರಿಕೆಗಳಾದ ಸಣ್ಣ ಮತ್ತು ಸೂಕ್ಷ್ಮ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸಿದರೆ ಪ್ರಾದೇಶಿಕ ಅಸಮತೋಲನ ನಿವಾರಣೆಗೆ ಸಾಧ್ಯವಾಗುತ್ತದೆ. ಸೊ ಇವೆಲ್ಲನೂ ಸಹ ವಿದ್ಯಾರ್ಥಿಗಳು ಗಮನಿಸಬೇಕಾಗುತ್ತೆ. ಈ ಪ್ರಾದೇಶಿಕ ಅಸಮತೋಲನವನ್ನು ಹೋಗಲಾಡಿಸಬೇಕು ಅಂತಂದ್ರೆ ಸರ್ಕಾರ ಹಲವಾರು ರೀತಿಯಾದಂತಹ ಒಂದು ಕ್ರಮಗಳನ್ನು ಹಾಕಿಕೊಂಡಿದೆ. ಅದಕ್ಕೆ ಪೂರಕವಾದಂತಹ ವಾತಾವರಣ ಸರ್ಕಾರ ನಿರ್ಮಿಸಿದ್ರೆ ಜನಗಳು ಸಹ ಅದಕ್ಕೆ ಸ್ಪಂದಿಸಿದಂತಹ ಒಂದು ಸಂದರ್ಭದಲ್ಲಿ ಈ ಪ್ರಾದೇಶಿಕ ಅಸಮತೋಲನವನ್ನ ಆದಷ್ಟು ಮಟ್ಟಿಗೆ ಹೋಗಲಾಡಿಸಕ್ಕೆ ಸಾಧ್ಯ ಆಗುವಂತ ಒಂದು ವಿಚಾರವಾಗಿದೆ. ಸೊ ನೆಕ್ಸ್ಟ್ ಕ್ವಶನ್, ಕರ್ನಾಟಕದ ಆರ್ಥಿಕತೆಯ ಪ್ರಮುಖವಾದಂತಹ ಲಕ್ಷಣಗಳೇನು ಅಂತ ಹೇಳಿ ಕೇಳಬಹುದು. ಇಲ್ಲಿ ಕರ್ನಾಟಕದ ಆರ್ಥಿಕತೆಯ ಪ್ರಮುಖವಾದಂತಹ ಲಕ್ಷಣಗಳನ್ನ ಒಂದೊಂದಾಗಿ ನೋಡಬಹುದಾಗಿರುತ್ತೆ. ಇದು ಕೃಷಿ ಪ್ರಧಾನವಾದಂತಹ ಒಂದು ವ್ಯವಸ್ಥೆಯಾಗಿದೆ ಕರ್ನಾಟಕದ್ದು. ಇಲ್ಲಿ ಕೃಷಿ ಪ್ರಧಾನವಾಗಿರುತ್ತೆ. ಕರ್ನಾಟಕವು ಕೃಷಿ ಪ್ರಧಾನವಾದಂತಹ ರಾಜ್ಯವಾಗಿದ್ದು ಇಲ್ಲಿ ಕೃಷಿ ಪ್ರಮುಖವಾದಂತಹ ಕಸುಬಾಗಿದೆ. ಈಗ ಕೃಷಿಯ ಮೇಲೆ ಅವಲಂಬನೆ ಆಗಿರುವಂತಹ ಜನಸಂಖ್ಯೆ 47%ಕ್ಕಿಂತಲೂ ಸಹ ಹೆಚ್ಚಿಗೆ ಇರುವಂತದ್ದನ್ನು ಗಮನಿಸ್ತೇವೆ. ಸೊ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ ರಾಜ್ಯವು ಕೃಷಿ ಪ್ರಧಾನವಾದಂತಹ ರಾಜ್ಯವಾಗಿ ಉಳಿದಿರುವುದು ಕಂಡು ಬಂದಿದೆ. ಈ ರಾಜ್ಯ ಆದಾಯಕ್ಕೆ ಕೃಷಿಯನ್ನು ಒಳಗೊಂಡಂತಹ ಪ್ರಾಥಮಿಕ ವಲಯದ ಪಾಲು 2021-23 ಪ್ರಸ್ತುತ ಬೆಲೆಗಳಲ್ಲಿ ಗಮನಿಸಿದಂತಹ ಒಂದು ಸಂದರ್ಭದಲ್ಲಿ 14.2% ಕುಸಿದಿದೆ. ಸೊ ಇದು ಒಂದೇದು ಇರುವಂತಹ ಒಂದು ಲಕ್ಷಣ. ಎರಡನೇದು ಏರಿಕೆಯಾಗುತ್ತಿರುವಂತಹ ತಲಾದಾಯ ಅಂತ ಹೇಳ್ತೀವಿ. ಪ್ರಸ್ತುತ ಬೆಲೆಗಳಲ್ಲಿ ರಾಜ್ಯದ ತಲಾದಾಯವು ಸಹ 1960-61 ಸಾಲಿನಲ್ಲಿ 296 ರೂಪಾಯಿ ಇದ್ದಿದ್ದು ಈಗ 2021-22 ಸಾಲಿನಲ್ಲಿ ನಿವ್ವಳವಾಗಿ 2,78,786 ರೂಪಾಯಿಗಳಿಗೆ ಏರಿಕೆಯಾಗಿದೆ. ಸೊ ಇದು ಎರಡನೇ ರೀತಿಯಾದಂತಹ ಒಂದು ಲಕ್ಷಣ. ಮೂರನೇದು ಜನಸಂಖ್ಯೆ ತೀವ್ರವಾಗಿ ಬೆಳವಣಿಗೆ ಆಗ್ತಾ ಇದೆ. ಭಾರತದ ಇತರ ರಾಜ್ಯಗಳಂತೆ ಕರ್ನಾಟಕದಲ್ಲೂ ಸಹ ಜನಸಂಖ್ಯೆ ತೀವ್ರಗತಿಯಲ್ಲಿ ಏರಿಕೆ ಆಗ್ತಾ ಇದೆ. ಇದು ಜನಸಂಖ್ಯೆ ಗಾತ್ರದಲ್ಲಿ ನಮ್ಮ ದೇಶದಲ್ಲಿ 9ನೇ ಸ್ಥಾನವನ್ನು ಕರ್ನಾಟಕ ಪಡ್ಕೊಂಡಿದೆ. 2011ರ ಒಂದು ಜನಗಣತಿಯ ಪ್ರಕಾರ ನಮ್ಮ ರಾಜ್ಯದಲ್ಲಿದ್ದಂತಹ ಒಂದು ಜನಸಂಖ್ಯೆ 611 ಲಕ್ಷ ಇತ್ತು. ಸೊ ಆಲ್ಮೋಸ್ಟ್ ಆಲ್ 6 ಕೋಟಿಗಿಂತಲೂ ಸಹ ಅಧಿಕವಾದಂತಹ ಜನಸಂಖ್ಯೆಯನ್ನು ನಮ್ಮ ರಾಜ್ಯದಲ್ಲಿ ನೋಡ್ತಾ ಇದೀವಿ. ಆದರೆ ಇತ್ತೀಚಿನ ಅಂಕಿಅಂಶಗಳ ಪ್ರಕಾರ 2022ರ ಅಂಕಿಅಂಶಗಳ ಪ್ರಕಾರ 7 ಕೋಟಿಗಿಂತಲೂ ಸಹ ಹೆಚ್ಚಿನದಾಗಿರುವಂತಹ ಜನಸಂಖ್ಯೆಯನ್ನ ನೋಡಬಹುದು. ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಕರ್ನಾಟಕದ ಪಾಲು 8% ಆಗಿದೆ. ಸೊ ಇಲ್ಲೂ ಸಹ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿದೆ ಅನ್ನೋದನ್ನ ಈ ಅಂಕಿಅಂಶಗಳು ನಮಗೆ ತೋರಿಸುತ್ತೆ. ಸೊ ನೆಕ್ಸ್ಟ್ ಆದಾಯದ ಅಸಮಾನತೆ ಮತ್ತು ಬಡತನ ಅಂತ ಹೇಳ್ತೀವಿ. ಕರ್ನಾಟಕದಲ್ಲಿ ಆದಾಯ ಮತ್ತು ಸಂಪತ್ತಿನ ಹಂಚಿಕೆಯಲ್ಲಿ ತೀವ್ರ ಅಸಮಾನತೆ ಇದೆ. ಆದಾಯ ಅಸಮಾನತೆ ಕೆಲವೇ ಜನರಲ್ಲಿ ಆದಾಯ ಮತ್ತು ಸಂಪತ್ತಿನ ಕೇಂದ್ರೀಕರಣಕ್ಕೆ ಕಾರಣವಾಗ್ತಾ ಇದೆ. ಇತ್ತೀಚೆಗೆ 2021ರ ಅಂಕಿಅಂಶಗಳ ಪ್ರಕಾರ ರಾಜ್ಯದ ಜನಸಂಖ್ಯೆಯಲ್ಲಿ 13.6ಕ್ಕಿಂತಲೂ ಸಹ ಅಧಿಕ ಜನರು ಬಡತನದ ರೇಖೆಗಿಂತಲೂ ಸಹ ಕೆಳಗಡೆ ಇದ್ದಾರೆ. ಅವರು ದಿನಕ್ಕೆ ಒಂದು ಹೊತ್ತಿನ ಊಟಕ್ಕೂ ಸಹ ಪರದಾಡ್ತಾ ಇರುವಂತದ್ದನ್ನ ನಾವು ಗಮನಿಸಬಹುದು. ನಂತರದ ಲಕ್ಷಣ ನಿರುದ್ಯೋಗ ಅಂತ ಹೇಳ್ತೀವಿ. ಈ ನಿರುದ್ಯೋಗ ರಾಜ್ಯದಲ್ಲಿ ಮುಖ್ಯವಾಗಿ ಈ ಪೂರ್ಣ ನಿರುದ್ಯೋಗ, ಅರೆ ನಿರುದ್ಯೋಗ, ಮರೆಮಾಚಿದ ನಿರುದ್ಯೋಗ ಎಂಬ 3 ರೀತಿಯಾದಂತಹ ನಿರುದ್ಯೋಗವಿದೆ. ರಾಜ್ಯದಲ್ಲಿ ಒಟ್ಟು ಉದ್ಯೋಗಾಕಾಂಕ್ಷಿಗಳ ಸಂಖ್ಯೆ 2002 ಮಾರ್ಚ್ ಅಂತ್ಯದಲ್ಲಿ ಮಾರ್ಚ್ ಅಂತ್ಯದಲ್ಲಿ 18.90 ಲಕ್ಷಗಳಿದ್ದರೆ ಈ ಸಂಖ್ಯೆ ನವೆಂಬರ್ 2021ರ ಅಂತ್ಯದಲ್ಲಿ 3.04ಗಳಾಗಿದ್ವು. ಸೊ ಇದು ರಾಜ್ಯದಲ್ಲಿ ಕೈಗಾರಿಕಾ ಬೆಳವಣಿಗೆ ನಿಧಾನಗತಿ ಇದೆ.
ಅವಾಸ್ತವಿಕ ಅವೈಜ್ಞಾನಿಕವಾದಂತಹ ಶಿಕ್ಷಣ ಪದ್ಧತಿ, ಜನಸಂಖ್ಯೆ ತೀವ್ರವಾದಂತಹ ಬೆಳವಣಿಗೆ, ಮಾನವ ಯೋಚನೆಯ ಕೊರತೆ, ಅವೈಜ್ಞಾನಿಕವಾದಂತಹ ಶಿಕ್ಷಣ ಪದ್ಧತಿ, ಸೊ ಇವೆಲ್ಲ ಮತ್ತೆ ಈ ಜನಸಂಖ್ಯೆ ತೀವ್ರವಾದಂತಹ ಬೆಳವಣಿಗೆ, ಮಾನವ ಶಕ್ತಿ ಯೋಚನೆಯ ಕೊರತೆ, ಸೊ ಮುಂತಾದಂತ ಅಂಶಗಳಿಂದ ನಿರುದ್ಯೋಗದ ಸಮಸ್ಯೆ ಇನ್ನಷ್ಟು ಮಟ್ಟಿಗೆ ಏನಾಗಿದೆ, ಸಮಸ್ಯೆಗಳನ್ನು ತೀವ್ರಗೊಳಿಸಿರೋದನ್ನು ಗಮನಿಸಬಹುದು. ನಂತರ ಹೆಚ್ಚುತ್ತಿರುವಂತಹ ಬಂಡವಾಳದ ಪೂರೈಕೆ, ಸೊ ವಿದೇಶಗಳಿಂದ ಬಂಡವಾಳ ಬರ್ತಾ ಇದೆ, ಖಾಸಗಿಯವರು ಏನ್ ಮಾಡ್ತಾ ಇದ್ದಾರೆ, ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಮಟ್ಟಿಗೆ ಬಂಡವಾಳವನ್ನು ಹೂಡ್ತಾ ಇದೆ ಅನ್ನೋದನ್ನ ಗಮನಿಸಬಹುದಾಗಿರುತ್ತೆ. ನೆಕ್ಸ್ಟ್ ತಾಂತ್ರಿಕ ಸುಧಾರಣೆ ಅಂತ ಹೇಳ್ತೀವಿ. ಕೃಷಿ, ಕೈಗಾರಿಕೆ, ಸಾರಿಗೆ ಮುಂತಾದಂತ ಎಲ್ಲಾ ಕ್ಷೇತ್ರಗಳನ್ನು ಸಹ ನಾವು ಬಳಸುತ್ತಿರುವಂತಹ ತಂತ್ರಜ್ಞಾನ ಸುಧಾರಿಸ್ತಾ ಇದೆ. ಅದು ಸಹ ಕೃಷಿ ಕ್ಷೇತ್ರದಲ್ಲಿ ನಾವು ಇಂದಿಗೂ ಸಹ ಹಳೆಯದಾದಂತಹ ಒಂದು ಪುರಾತನ ತಂತ್ರಜ್ಞಾನವನ್ನು ಸಹ ಬಳಸ್ತಾ ಇದೀವಿ. ಸೊ ಒಂದ್ ಕಡೆ ಆಧುನಿಕ ತಂತ್ರಜ್ಞಾನವನ್ನು ಬಳಸ್ತಾ ಇದ್ರೆ, ಇನ್ನೊಂದ್ ಕಡೆ ಸೊ ಪುರಾತನವಾದಂತಹ ತಂತ್ರಜ್ಞಾನವನ್ನು ಸಹ ಇನ್ನೊಂದ್ ಕಡೆ ಬಳಸ್ತಾ ಇರೋದನ್ನು ನಾವು ನೋಡ್ತಾ ಇದೀವಿ ನಮ್ಮ ರಾಜ್ಯದ ಆರ್ಥಿಕತೆಯಲ್ಲಿ. ನಂತರ ಉದ್ಯಮಶೀಲರ ಒಂದು ಬೆಳವಣಿಗೆ ಅಂತ ಹೇಳ್ತೀವಿ. ಈ ಗಂಡಾಂತರಗಳನ್ನು ಎದುರಿಸಿ ಉದ್ಯಮಗಳನ್ನು ಸ್ಥಾಪಿಸಲು ಮುಂದಾಗುವಂತ ಉದ್ಯಮಶೀಲರ ಸಂಖ್ಯೆಯನ್ನು ಸಹ ಕರ್ನಾಟಕ ರಾಜ್ಯದಲ್ಲಿ ಸಾಕಷ್ಟು ಇದೆ. ಈ ಪರಿಸ್ಥಿತಿಗೆ ರಾಜ್ಯದಲ್ಲಿ ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಪರಿಸ್ಥಿತಿಗಳು ಸ್ವಲ್ಪ ಮಟ್ಟಿಗೆ ಕಾರಣವಾಗಿದೆ. ಈ ಉದ್ಯಮಶೀಲರ ಬೆಳವಣಿಗೆಯಿಂದಾಗಿ ರಾಜ್ಯ ಕೈಗಾರಿಕೆ ಬೆಳವಣಿಗೆಯಲ್ಲಿ ಸಾಕಷ್ಟು ಮಟ್ಟಿಗೆ ಸುಧಾರಣೆಗೊಂಡಿದೆ. ಈ ಕೈಗಾರಿಕೆಗಳು ಸುಧಾರಣೆಯಾಗಿರೋದ್ರಿಂದ ಆರ್ಥಿಕ ಬೆಳವಣಿಗೆಗೂ ಸಹ ಕರ್ನಾಟಕ ರಾಜ್ಯ ಕಾರಣವಾಗಿರೋದನ್ನ ನಾವು ಗಮನಿಸಬಹುದು. ನಂತರ ಮಾಹಿತಿ ತಂತ್ರಜ್ಞಾನದ ಕ್ಷೇತ್ರದ ನೇತಾರ ಅಂತ ಹೇಳ್ತೀವಿ. ಕರ್ನಾಟಕವು ಭಾರತದಲ್ಲಿ ಮಾಹಿತಿ ತಂತ್ರಜ್ಞಾನದ ತಾಣ ಎಂದು ಪರಿಗಣಿತವಾಗಿದೆ. ಬೆಂಗಳೂರನ್ನ ಮಾಹಿತಿ ತಂತ್ರಜ್ಞಾನದ ರಾಜಧಾನಿ ಮತ್ತು ಸಿಲಿಕಾನ್ ಸಿಟಿ ಅಂತ ಹೇಳಿ ಪರಿಗಣಿಸ್ತಾರೆ. ಸೊ ಕರ್ನಾಟಕ ಇಂದು ಜಗತ್ತಿನ ಅತ್ಯಂತ ದೊಡ್ಡ ತಂತ್ರಜ್ಞಾನದ ಸಮೂಹವನ್ನು ಹೊಂದಿದೆ. ಪ್ರವರ್ಧಮಾನಕ್ಕೆ ಬರುತ್ತಿರುವಂತಹ ರಾಜ್ಯ. ದೇಶದ ರಾಷ್ಟ್ರೀಯ ಆದಾಯಕ್ಕೆ ಅಧಿಕವಾದಂತಹ ಕೊಡುಗೆಯನ್ನು ಸಲ್ಲಿಸುತ್ತಿರುವಂತಹ ರಾಜ್ಯಗಳಲ್ಲಿ ಕರ್ನಾಟಕವೂ ಸಹ ಒಂದಾಗಿದೆ. ದೇಶದ ಈ 5 ಉನ್ನತ ಅಭಿವೃದ್ಧಿ ಹಂತದ ರಾಜ್ಯಗಳಲ್ಲಿ ಕರ್ನಾಟಕಕ್ಕೆ 5ನೇ ಸ್ಥಾನ ಲಭ್ಯವಿದೆ. ಜಗತ್ತಿನ ದೃಷ್ಟಿಪಥಕ್ಕೆ ಬಂದಿರುವಂತಹ ರಾಜ್ಯವಾಗಿರುವಂತಹ ಕರ್ನಾಟಕವು ಅಪಾರ ಪ್ರಮಾಣದ ವಿದೇಶಿ ಬಂಡವಾಳವನ್ನ ಆಕರ್ಷಣೆ ಮಾಡ್ತಾ ಇದೆ. ಸೊ ನೆಕ್ಸ್ಟ್ ವೇಗವಾಗಿ ಬೆಳೆಯುತ್ತಿರುವಂತಹ ರಾಜ್ಯ ಅಂತ ಹೇಳಿ ಕರಿತೀವಿ. ರಾಜ್ಯ ಕೃಷಿ ವೈವಿಧ್ಯಮಯಗೊಳ್ಳುತ್ತಿದೆ, ಕೈಗಾರಿಕೆಗಳು ವಿಸ್ತಾರವಾಗ್ತಾ ಇದೆ ಮತ್ತು ಸೇವಾ ವಲಯ ಅದ್ಭುತವಾದಂತಹ ಪ್ರಗತಿಯನ್ನು ಸಾಧಿಸ್ತಾ ಇದೆ. ಸೊ ಕೈಗಾರಿಕೆಗಳಿಗೆ ರಾಜ್ಯದ ಕೊಡುಗೆ ಗಣನೀಯವಾಗಿ ಹೆಚ್ಚಿದೆ. ಮೂಲ ಸೌಕರ್ಯಗಳ ಅಭಿವೃದ್ಧಿಯಲ್ಲಿ ರಾಜ್ಯ ಮುಂಚೂಣಿಯಲ್ಲಿ ಇರೋದನ್ನ ಇಲ್ಲಿ ನಾವು ಗಮನಿಸಬಹುದಾಗಿರುತ್ತೆ. ಸೊ ನಂತರ ಈ ಬಳಕೆ ಆಗದೇ ಇರುವಂತಹ ಒಂದು ಸಂಪನ್ಮೂಲಗಳ ಅಸ್ತಿತ್ವ ನಮ್ಮ ರಾಜ್ಯದಲ್ಲಿ ಇದೆ ಅನ್ನೋದನ್ನ ಗಮನಿಸಬೇಕಾಗತ್ತೆ. ಅನೇಕ ಖನಿಜಗಳು, ನದಿಗಳು, ಅರಣ್ಯ ಭೂಮಿ, ಸೊ ಮುಂತಾದಂತಹ ಸಂಪನ್ಮೂಲಗಳಿದೆ. ಆದರೆ ಬಂಡವಾಳದ ಕೊರತೆ ಮತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನದ ಕೊರತೆಯಿಂದಾಗಿ ಸಂಪನ್ಮೂಲಗಳು ಇನ್ನ ಸದುಪಯೋಗವಾಗದೆ ಹಾಗೆ ಉಳಿದಿದೆ ಅನ್ನೋದನ್ನು ಗಮನಿಸಬೇಕು. ಸಾರಿಗೆ ಸಂಪರ್ಕದ ಅಭಿವೃದ್ಧಿ. ಸೊ ಕರ್ನಾಟಕವು ಹಳ್ಳಿಗಳಿಂದ ಕೂಡಿದ ರಾಜ್ಯವಾಗಿದೆ. ಇಲ್ಲಿ ಸುಮಾರು 29,483ಕ್ಕೂ ಅಧಿಕವಾದಂತಹ ಹಳ್ಳಿಗಳಿದೆ. ರಾಜ್ಯದ ಎಲ್ಲಾ ಹಳ್ಳಿ ಪಟ್ಟಣಗಳಲ್ಲಿ ಸಾರಿಗೆ ಸಂಪರ್ಕದ ವ್ಯವಸ್ಥೆ ಕಲ್ಪಿಸಲು ಪ್ರಯತ್ನಿಸಲಾಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ರಾಜ್ಯದಲ್ಲಿ ಸಾರಿಗೆ ಸಂಪರ್ಕದ ವ್ಯವಸ್ಥೆ ಅದ್ಭುತವಾಗಿ ಪ್ರಗತಿಯನ್ನು ಕರ್ನಾಟಕ ರಾಜ್ಯದಲ್ಲಿ ಸಾಧಿಸಿದೆ. ಈ ದ್ವಂದ್ವ ಆರ್ಥಿಕ ವ್ಯವಸ್ಥೆ, ಅರ್ಥವ್ಯವಸ್ಥೆ ಅಂತ ಹೇಳ್ತೀವಿ. ಇಲ್ಲಿ ಮುಂದುವರಿಯುತ್ತಿರುವಂತಹ ಕೈಗಾರಿಕೆ ಮತ್ತು ಸೇವಾ ವಲಯ ಮತ್ತು ಹಿಂದುಳಿದಿರುವಂತಹ ಸಾಂಪ್ರದಾಯಿಕ ಕೃಷಿ ವಲಯಗಳಿಗೆ ಕೃಷಿಯಲ್ಲಿ ಒಂದು ಪೂರ್ವಾಚಾರದ ಕೃಷಿ ಮತ್ತು ಆಧುನಿಕ ಕೃಷಿ ಪದ್ಧತಿಗಳು ಅಸ್ತಿತ್ವದಲ್ಲಿದೆ. ಅದೇ ರೀತಿ ಕೈಗಾರಿಕಾ ರಂಗದಲ್ಲೂ ಸಹ ಆಧುನಿಕ ಮತ್ತು ಸಾಂಪ್ರದಾಯಿಕ ಉತ್ಪಾದನಾ ವಿಧಾನಗಳಲ್ಲಿ ಬಳಕೆಯಾಗ್ತಾ ಇದೆ. ಮಿಶ್ರ ಆರ್ಥಿಕ ವ್ಯವಸ್ಥೆ ಅಂತ ಹೇಳ್ತೀವಿ. ರಾಜ್ಯದಲ್ಲಿ ಸಾರ್ವಜನಿಕ ವಲಯ, ಖಾಸಗಿ ವಲಯ ಮತ್ತು ಜಂಟಿ ವಲಯದ ಉದ್ಯಮಗಳು ಅಸ್ತಿತ್ವದಲ್ಲಿದೆ. ಸಾರ್ವಜನಿಕ ವಲಯವು ಕೆಲವು ಕ್ಷೇತ್ರಗಳಲ್ಲಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಉತ್ಪಾದನೆ ಕೈಗೊಂಡಿದ್ದರೆ, ಖಾಸಗಿ ವಲಯವು ಲಾಭ ತರುವಂತಹ ಕ್ಷೇತ್ರದಲ್ಲಿ ಉತ್ಪಾದನೆ ನಿರತವಾಗಿದೆ. ನೆಕ್ಸ್ಟ್ ಕಾರ್ಮಿಕರ ಅದಕ್ಷತೆ ಅಂತ ಹೇಳ್ತೀವಿ. ಉತ್ತಮ ಶಿಕ್ಷಣ ಮತ್ತು ತರಬೇತಿಯ ಕೊರತೆ, ಅನಾರೋಗ್ಯ, ಕೆಲಸದ ಸ್ಥಳಗಳಲ್ಲಿ ಸೌಲಭ್ಯದ ಕೊರತೆಗಳು, ಅನಾರೋಗ್ಯಕರ ವಾತಾವರಣ, ನೈಪುಣ್ಯತೆ ಕೊರತೆ ಮುಂತಾದಂತಹ ಅಂಶಗಳು ಸಹ ಕಾರ್ಮಿಕರ ಅದಕ್ಷತೆಗೆ ಕಾರಣವಾಗಿದೆ. ಅದಕ್ಷ ಮತ್ತು ಭ್ರಷ್ಟ ಆಡಳಿತ ಅಂತ ಹೇಳ್ತೀವಿ. ಯೋಜನೆಗಳ ಅನುಷ್ಠಾನದಲ್ಲಿ ಸೋರಿಕೆ, ಲಂಚ, ಪರ್ಸೆಂಟೇಜ್ಗಳ ವ್ಯವಹಾರ, ಭ್ರಷ್ಟಾಚಾರ ಅಧಿಕವಾಗಿದೆ. ಆಡಳಿತದಲ್ಲಿ ಬಿಗಿ ಹಿಡಿತವಿಲ್ಲದೆ ಇರುವುದರಿಂದ ಲಭ್ಯವಿರುವಂತಹ ಮಾನವ ಹಾಗೂ ನೈಸರ್ಗಿಕ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಬಳಸಿಕೊಳ್ಳಲು ಸಾಧ್ಯವಾಗಿಲ್ಲ. ದೂರದೃಷ್ಟಿ ಉಳ್ಳ ಪ್ರಾಮಾಣಿಕ ಧುರೀಣರ ಕೊರತೆಯಿಂದಾಗಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಾ ಇಲ್ಲ. ಪರಿಸರ ವಿನಾಶ ಆಗ್ತಾ ಇದೆ. ಒಟ್ಟು
ಭೂಗೋಳ ವಿಸ್ತರಣೆಯಲ್ಲಿ 22% ಮಾತ್ರ ಅರಣ್ಯದ ಪ್ರದೇಶವಿದೆ. ವಿವೇಚನ ರಹಿತವಾಗಿ ಕಾಡು ಕಡಿತದಿಂದಾಗಿ ರಾಜ್ಯದಲ್ಲಿ ಪರಿಸರ ಅಸಮತೋಲನದ ಸಮಸ್ಯೆ ತಲೆದೋರ್ತಾ ಇದ್ದು ಇದು ಅನೇಕ ಅನಾಹುತಗಳಿಗೆ ಕಾರಣವಾಗಿರೋದನ್ನ ಗಮನಿಸಬಹುದು. ನೆಕ್ಸ್ಟ್ ಬಡತನದ ವಿಷವರ್ತುಲು, ಬಂಡವಾಳದ ಕೊರತೆ, ಕಡಿಮೆ ತಲಾದಾಯ, ಕಡಿಮೆ ಜೀವನ ಮಟ್ಟ, ಕಡಿಮೆ ಉಳಿತಾಯ, ಕಡಿಮೆ ಹೂಟೆ, ಕಡಿಮೆ ಉತ್ಪಾದನೆ, ಕಡಿಮೆ ಬೇಡಿಕೆ ಇವುಗಳು ರಾಜ್ಯದ ಆರ್ಥಿಕ ವ್ಯವಸ್ಥೆಯ ಸಾಮಾನ್ಯ ಲಕ್ಷಣಗಳಾಗಿವೆ. ಈ ವಿಷವರ್ತುಲದಿಂದ ಹೊರಬರಬೇಕಾದ್ರೆ ಬೃಹತ್ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಾಗತ್ತೆ, ಆದರೆ ಭ್ರಷ್ಟ ವ್ಯವಸ್ಥೆಯಿಂದಾಗಿ ಇದು ಸಾಧ್ಯವಾಗಿಲ್ಲ. ಇಷ್ಟು ವಿಷಯಗಳೇನಪ್ಪಾ ಅಂತಂದ್ರೆ ಏನು ಈ ಫಸ್ಟ್ನೇ ಚಾಪ್ಟರ್ಗೆ ಸಂಬಂಧಪಟ್ಟಂತ ಒಂದು ವಿಚಾರಗಳಾಗಿದೆ. ಇಲ್ಲಿ ಏನೋ ವಿದ್ಯಾರ್ಥಿಗಳು ಪ್ರತಿಯೊಂದು ಕ್ವಶನ್ಸ್ಗೂ ಸಹ ಇಂಪಾರ್ಟೆಂಟ್ ಅನ್ನು ಕೊಟ್ಟು ಇದ್ರ ಬಗ್ಗೆ ಅಧ್ಯಯನವನ್ನು ಮಾಡಿದ್ರೆ ಮತ್ತೆ ಪರೀಕ್ಷೆಗೆ ಇದು ಕೇಳಬಹುದಾದಂತ ಕ್ವಶನ್ಸ್ಗಳನ್ನೇ ಆಲ್ಮೋಸ್ಟ್ ಆಲ್ ಏನೋ ನಾವೆಲ್ಲಾನು ಸಹ ಚರ್ಚೆ ಮಾಡಿ ನಮ್ಮೆಲ್ಲ ಸಹೋದ್ಯೋಗಿಗಳು ಸಹ ಚರ್ಚೆ ಮಾಡಿ ಈ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಆಗಿದೆ ವಿದ್ಯಾರ್ಥಿಗಳಿಗೆ ತಿಳಿಸೋಣ ಅನ್ನೋ ಒಂದು ಏನು ಮಾಹಿತಿ ಬಂದಿದ್ರಿಂದ ಇದೇ ಕ್ವಶನ್ಸ್ಗಳನ್ನು ಆದಷ್ಟು ಮಟ್ಟಿಗೆ ನಾವು ಇದು ಮಾಡ್ತಾ ಇದೀವಿ. ಚಾಪ್ಟರ್ ವೈಸ್ ಏನ್ ಮಾಡ್ತಾ ಇದೀವಿ ಕೊಡ್ತಾ ಇದೀವಿ. ಇಡೀ ಪುಸ್ತಕವನ್ನ ಓದೋಕೆ ವಿದ್ಯಾರ್ಥಿಗಳಿಗೆ ಈಗ ತುಂಬಾ ಏನು ಸವಾಲಾಗಬಹುದು. ಈ ನಿಟ್ಟಿನಲ್ಲಿ ಯಾವ್ಯಾವ ಇಂಪಾರ್ಟೆಂಟ್ ಇದೆ ಅವುಗಳ ಬಗ್ಗೆ ಹೆಚ್ಚಿನದಾಗಿ ಗಮನವನ್ನು ಹರಿಸಿದಾಗ ನಿಮಗೆ ಉತ್ತಮವಾದಂತ ಅಂಕಗಳನ್ನು ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೆ. ನಾವು ಬಳಸಿರುವಂತಹ ಆನ್ಸರ್ಗಳು ಸಹ ನಿಮ್ಮ ಪರೀಕ್ಷೆಯಲ್ಲಿ ಬರೆಯಕ್ಕಾಗುವಷ್ಟು ಮಟ್ಟಿಗೆ ಮಾತ್ರ ನಾವು ಹಾಕಿದೀವಿ. ಹೆಚ್ಚಿನದಾಗಿರುವಂತಹ ಉತ್ತರಗಳನ್ನು ಹಾಕುವಂತ ಪ್ರಯತ್ನ ಮಾಡಿಲ್ಲ. ಯಾಕೆಂದ್ರೆ ನಿಮ್ಗಿರುವಂತಹ 60 ಮಾರ್ಕ್ಸ್ಗೆ 2 ಅವರಲ್ಲಿ ನೀವು ಬರೀಬೇಕಾಗತ್ತೆ. ಎಲ್ಲಾ ಕ್ವಶನ್ಸ್ಗೂ ಅಟೆಂಡ್ ಮಾಡಬೇಕು ಅಂದಾಗ ನೀವು ಟೈಮ್ ನ ಅಲಾಟ್ ಮಾಡಬೇಕು. ಒಂದೊಂದು 2 ಮಾರ್ಕ್ಸ್ಗೆ ಎಷ್ಟು ಟೈಮ್ ನ ಫಿಕ್ಸ್ ಮಾಡ್ಕೊಬೇಕು, 1 ಮಾರ್ಕ್ಸ್ಗೆ ಎಷ್ಟು, 5 ಮಾರ್ಕ್ಸ್ಗೆ ಎಷ್ಟು, 10 ಮಾರ್ಕ್ಸ್ಗೆ ಎಷ್ಟೆಷ್ಟು ಟೈಮ್ ನಾವು ಕರೆಕ್ಟಾಗಿ ಅಲಾಟ್ ಮಾಡಿ ನಾವು ಎಕ್ಸಾಮ್ ಅನ್ನು ಬರೆದಾಗ ಎಲ್ಲಾ ಕ್ವಶನ್ಸ್ಗೂ ಸಹ ಆನ್ಸರ್ ಮಾಡೋಕೆ ನಮಗೆ ಸಾಧ್ಯ ಆಗುತ್ತೆ. ಆಗ ಹೆಚ್ಚಿನ ಅಂಕಗಳನ್ನು ಪಡೆಯೋಕ್ಕೂ ಸಹ ಸಾಧ್ಯ ಆಗುತ್ತೆ. ಇದನ್ನ ವಿದ್ಯಾರ್ಥಿಗಳು ಸರಿಯಾದಂತ ರೀತಿಯಲ್ಲಿ ಟೈಮ್ ಟೇಬಲ್ ಅನ್ನ ಫಿಕ್ಸ್ ಮಾಡಿ ಓದ್ಕೊಂಡ್ರೆ ಮತ್ತೆ ಎಕ್ಸಾಮ್ ಅನ್ನು ಬರೆದಂತ ಒಂದು ಸಂದರ್ಭದಲ್ಲಿ ತಾವು ಯಶಸ್ವಿ ಆಗೋಕ್ಕೆ ಸಾಧ್ಯ ಆಗುತ್ತೆ. ವಿದ್ಯಾರ್ಥಿಗಳು ಮತ್ತೆ ಭೇಟಿ ಆಗೋಣಂತೆ. ಈಗ ಬೇಸಿಕ್ ಎಕನಾಮಿಕ್ಸ್ ಮತ್ತೆ ಕರ್ನಾಟಕ ಎಕನಾಮಿಕ್ಸ್ ಅಲ್ಲಿ ಒಂದು ಚಾಪ್ಟರ್ ನ ಕವರ್ ಮಾಡಿದ್ದೀನಿ. ಇಲ್ಲಿ ಕರ್ನಾಟಕ ಎಕಾನಮಿಲಿನೂ ಸಹ ಒಂದು ಚಾಪ್ಟರ್ ಕವರ್ ಮಾಡಿದ್ದೀನಿ. ಶಾರ್ಟ್ಲಿ 1 or 2 ಡೇಸ್ ಅಲ್ಲಿ ಏನಾಗುತ್ತೆ ಬೇಸಿಕ್ ಎಕನಾಮಿಕ್ಸ್ ಮತ್ತೆ ಕರ್ನಾಟಕ ಎಕನಾಮಿಕ್ಸ್ ಅಲ್ಲಿ ಏನು ನೋಟ್ಸ್ ಆಲ್ರೆಡಿ ರೆಡಿ ಇದೆ. ಅದನ್ನು ಸಹ ಯೂಟ್ಯೂಬ್ ಅಲ್ಲಿ ನಾನು ಮಾಡಿಬಿಡ್ತಾ ಇರ್ತೀನಿ. ಆದಷ್ಟು ಸಹ ಇನ್ನೊಂದು 15 ದಿವಸದೊಳಗಡೆ ಎಲ್ಲಾ ಚಾಪ್ಟರ್ಗಳಿಗೂ ಸಹ ನೋಟ್ಸ್ ಮಾಡುವಂತ ಪ್ರಯತ್ನವನ್ನ ನೋಟ್ಸ್ ನಾವು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಎಲ್ಲರೂ ಸಹಕರಿಸಿ ಎಲ್ಲರಿಗೂ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.